ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, ಕಲಿಕಾ ಚೇತರಿಕೆ 2022-23 ನೈದಾನಿಕ ಅವಲೋಕನ ಕಲಿಕಾಂಶಗಳು 4 ಮತ್ತು 5ನೇ ತರಗತಿ ವಿಷಯ ಕನ್ನಡ. ಸೊ ಈ ವಿಚಾರವನ್ನು ಕುರಿತ ತಮ್ಮೊಟ್ಟಿಗೆ ಚರ್ಚೆಯನ್ನು ಮಾಡಲಿದ್ದೇನೆ. ಇದೇ ಮೊದಲ ಬಾರಿಗೆ ನೀವು ನಮ್ಮ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ತಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡ್ತಾ ಇದೇ ರೀತಿಯ ಸಾಕಷ್ಟು ಶೈಕ್ಷಣಿಕ ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ಕೇಳ್ಕೊಳ್ತಾ, ಕಲಿಕಾ ಚೇತರಿಕೆ 2022 ಮತ್ತು 23 4 ಮತ್ತು 5ನೇ ತರಗತಿ ಕನ್ನಡ ವಿಷಯದ ಮೂಲಭೂತ ಸಾಕ್ಷರತೆಯನ್ನು ನಾವು ನೋಡಿದಾಗ, ಫೌಂಡೇಶನ್ ಲಿಟ್ರೇಸಿಯನ್ನು ನೋಡಿದಾಗ ಸರಳ ಮೌಖಿಕ ಸೂಚನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಪಾಲಿಸುತ್ತಾರೆ ಅಂತಕ್ಕಂಥ ಒಂದು ಸಾಮರ್ಥ್ಯ, ಜೊತೆಗೆ ತಮ್ಮ ಅನುಭವಗಳನ್ನು ಬರವಣಿಗೆಯಲ್ಲಿ ಮತ್ತು ಮೌಖಿಕವಾಗಿ ಕೆಲವು ಸಾಲುಗಳಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗುತ್ತದೆ. ಈ ಹಿಂದಿನ ತರಗತಿಯ ಕಲಿಕಾ ಫಲಗಳನ್ನು ನಾವು ನೋಡಿದಾಗ ವಿವಿಧ ಪ್ರಕಾರದ ರಚನೆಗಳು ಮತ್ತು ವಿಷಯ ಸಾಮಗ್ರಿಗಳು ತಿಳಿದು ಅನಂತರ ಅವುಗಳನ್ನು ಆಧರಿಸಿ ಪ್ರಶ್ನೆಯನ್ನು ಕೇಳುತ್ತಾರೆ ಮತ್ತು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸುತ್ತಾರೆ ಅಂತಕ್ಕಂಥ ವಿಚಾರವನ್ನು ನಾವು ಇಲ್ಲಿ ನೋಡ್ಬೋದು. ಸಂವಾದದಲ್ಲಿ ಮಕ್ಕಳು ಭಾಗವಹಿಸ್ತಾರೆ ಅಂತಕ್ಕಂಥದ್ದು. 4 ಮತ್ತು 5ನೇ ತರಗತಿಯ ಒಂದು ಸಾಮರ್ಥ್ಯಗಳನ್ನು ನಾವು ನೋಡಿದಾಗ ಎಲ್ಲ ಅಕ್ಷರಗಳನ್ನು ಗುರುತಿಸಿ ಪದ ರಚನೆಯ ಸಾಮರ್ಥ್ಯ ಹಾಗೂ ಅವುಗಳನ್ನು ಓದುವ ಸಾಮರ್ಥ್ಯವನ್ನು ಗಳಿಸಿಕೊಳ್ತಾರೆ ಅಂತಕ್ಕಂಥದ್ದು. ಪರಿಚಿತ ಶಬ್ದಗಳ ಹೆಸರುಗಳನ್ನು ಕವಿತೆ, ಕತೆ, ಬೋರ್ಡ್ ಶಬ್ದದ ಕಾಡಿನಲ್ಲಿರುವ ಗುರುತಿಸುವ ಸಾಮರ್ಥ್ಯ ಹಾಗೂ ಅದನ್ನು ನಿರರ್ಗಳವಾಗಿ ಓದುವ ಸಾಮರ್ಥ್ಯವನ್ನು ಸಾಧಿಸುತ್ತಾರೆ ಅಂತಕ್ಕಂಥ ನಾವು ನೋಡಬಹುದು. ಕಲಿಕಾ ಚೇತರಿಕೆ ಕಾರ್ಯಕ್ರಮದಲ್ಲಿ 4ರಿಂದ 9ನೇ ತರಗತಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಭಾಷಿಕ ಮೂಲ ಸಾಮರ್ಥ್ಯಗಳೇನಿದೆ ಅವುಗಳನ್ನು ಗಳಿಸ್ಕೊಳ್ಬೇಕು ಅಂತಕ್ಕಂಥ ನಿರೀಕ್ಷೆಯನ್ನು ಹೊಂದಾಗಿದೆ ಅಂತಕ್ಕಂಥದ್ದು. ಆಲಿಸಿ ಗ್ರಹಿಸಿದ್ದನ್ನು ಮಾತನಾಡ್ತಕ್ಕಂಥದ್ದು ಮತ್ತು ಬರಿತಕ್ಕಂಥ ಒಂದು ಅಭಿವ್ಯಕ್ತಿಯ ಸಾಮರ್ಥ್ಯವನ್ನು ಗಳಿಸ್ಕೊಳ್ತಕ್ಕಂಥದ್ದು, ಓದಿ ಗ್ರಹಿಸಿದ್ದನ್ನು ಮಾತು ಮತ್ತು ಬರೆಯದ ಮೂಲಕ ಅಭಿವ್ಯಕ್ತಿಸ್ತಕ್ಕಂಥ ಕೌಶಲ್ಯಗಳನ್ನು ಕೂಡ ಮಕ್ಕಳು ಹೊಂದ್ತಾ ಹೋಗ್ತಾರೆ ಅಂತಕ್ಕಂಥದ್ದು. ಸೊ ಇದನ್ನು ಅಲ್ಪ ಕಾಲದಲ್ಲಿ ಅರ್ಥಪೂರ್ಣ ಪ್ರಕ್ರಿಯೆ ಮೂಲಕ ಮರುಕಲಿಯುವಂತೆ ಮತ್ತು ನೆನಪಿಸಿಕೊಳ್ಳುವಂತೆ ಮಾಡ್ತಕ್ಕಂಥದ್ದು ಈ ಒಂದು ಕಲಿಕಾ ಚೇತರಿಕೆ ಕಾರ್ಯಕ್ರಮದ ಮೂಲಕ ಆಗುತ್ತೆ ಅಂತಕ್ಕಂಥದ್ದು. ಸೊ ನಾವು ನೋಡಿದಾಗ ನೈದಾನಿಕ ಅವಲೋಕನ ನಮೂನೆಯನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ನೈದಾನಿಕ ಅವಲೋಕನ ನಮೂನೆಯಲ್ಲಿ ಕ್ರಮ ಸಂಖ್ಯೆ ಇದೆ, ವಿದ್ಯಾರ್ಥಿಗಳ ಹೆಸರಿದೆ, ಆಲಿಸುವುದು, ಮಾತನಾಡುವುದು, ಓದುವುದು ಮತ್ತು ಬರೆಯುವುದು ಕ್ಷೇತ್ರಗಳನ್ನು ನೀಡಲಾಗಿದೆ. ಒಟ್ಟು ಮತ್ತು ಶ್ರೇಣಿ ಅಂತಕ್ಕಂಥದ್ದು, ಅಂದರೆ ಗಳಿಸಿದರೆ ಆ ಸಾಮರ್ಥ್ಯ ಬಂದಿದ್ದರೆ ಗಳಿಸಿದೆ ಅಂತಕ್ಕಂಥ ಟಿಕ್ ಆಗ್ತಕ್ಕಂಥದ್ದು, ಗಳಿಸಿಲ್ಲ ಅಂದರೆ ಆ ಒಂದು ಭಾಗಕ್ಕೆ ಟಿಕ್ಕನ್ನು ಹಾಕ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಸೊ ಎಲ್ಲ ಈ ಸಾಮರ್ಥ್ಯಗಳನ್ನ ನಾವು ನೋಡಿದಾಗ ಪ್ರತಿಯೊಂದು ವಿದ್ಯಾರ್ಥಿನ ಒಟ್ಟು ಗಳಿಸಿರ್ತಕ್ಕಂಥದ್ದು ಎಷ್ಟು, ಗಳಿಸ್ತಾ ಇರ್ತಕ್ಕಂಥದ್ದು ಎಷ್ಟು ಅಂತಕ್ಕಂಥದ್ದು ಶ್ರೇಣಿಯನ್ನು ನಮೂದು ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು. ಸೊ ಈ ನಮೂನೆಯನ್ನು ನಾವು ನೋಡಿದಾಗ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ತರಗತಿಗಳಿಗೂ ಕೂಡ ಇದೇ ನಮೂನೆಯನ್ನು ಬಳಸಿ ಅವಲೋಕನವನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ಬೋದು ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇದನ್ನು ನಾವು ಒಂದು ಹಾಳೆಯಲ್ಲಿ ನಾವೇ ಕೂಡ ಸಿದ್ಧಪಡಿಸ್ಕೋಬಹುದು ಮತ್ತು ಅಥವಾ ರೆಡಿ ಇದ್ದರೆ ಅದನ್ನು ಕೂಡ ನಾವು ಪ್ರಿಂಟ್ ತಕ್ಕಂದು ಈ ಒಂದು ಅವಲೋಕನ ನಮೂನೆಯನ್ನು ಭರ್ತಿ ಮಾಡ್ತಾ ನಾವು ಹೋಗ್ಬೋದು ಅಂತಕ್ಕಂಥದ್ದು. ಸೊ ಇಲ್ಲಿ ಸಾಮರ್ಥ್ಯಗಳ ನಮ್ಮ ಪರಿಚಯ ಮಾಡಿಕೊಳ್ಳೋದ್ರ ಜೊತೆಗೆ ತಮ್ಮ ಇಚ್ಛಾನುಸಾರ ಶಿಕ್ಷಕರಿಂದ ನಿಶ್ಚಯಿಸಿದ ಘಟನೆಗಳಲ್ಲಿ ಬಂದಿರುವ ಕಾಗುಣಿತದ ಬಗ್ಗೆ ಎಚ್ಚರಿಕೆ ವಹಿಸಿ ಸ್ವತಃ ಲೇಖನ ಬರೆಯುತ್ತಾರೆ. ವಿವಿಧ ಉದ್ದೇಶಗಳಾಗಿ ಬರೆಯುತ್ತಿರುವ ಲೇಖನ ಶಬ್ದಗಳನ್ನು ಆಯ್ಕೆ, ರಚನೆ, ತಮ್ಮ ಲೇಖನದ ಸ್ವರೂಪಗಳನ್ನು ಮಿತ್ರನಿಗೆ ಪತ್ರ ಬರೀತಕ್ಕಂಥದ್ದು, ಪತ್ರಿಕಾ ಸಂಪಾದಕರಿಗೆ ಪತ್ರ ಬರೀತಕ್ಕಂಥದ್ದು ಆಧರಿಸಿ ನಿರ್ಣಯದೊಂದಿಗೆ ಬರೆಯುತ್ತಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಲಿಕಾ ಫಲವನ್ನು ನಾವು ವೀಕ್ಷಣೆಯನ್ನು ಮಾಡ್ಬೋದು ಅಂತಕ್ಕಂಥದ್ದು. ಆತ್ಮೀಯರೇ, ಇದಾಗಿತ್ತು ಕಲಿಕಾ ಚೇತರಿಕೆ 2022-23 4 ಮತ್ತು 5ನೇ ತರಗತಿ ಕನ್ನಡ ವಿಷಯದ ನೈದಾನಿಕ ಅವಲೋಕನ ಕಲಿಕಾಂಶಗಳು ಮತ್ತು ಅವಲೋಕನ ನಮೂನೆಯ ಪರಿಚಯ. ಸೊ ಇಷ್ಟೊತ್ತು ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಎಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಎಲ್ಲರಿಗೂ ಕೂಡ ನಮಸ್ತೆ.